ಹರೇ ಶ್ರೀನಿವಾಸ ಶಿರೂರು ಮಠದ ಶ್ರೀಕರ ಲಕ್ಷ್ಮೀನಾರಾಯಣ ಮೂರ್ತಿ ಗರುಡ ವಾಹನಧಾರಿ ಮೂರ್ತಿಯನ್ನು ನೋಡ್ಬೋದು. ಸೋದೆ ಮಠದ ಪಟ್ಟದೇವರನ್ನು ನೀವು ಇಲ್ಲಿ ನೋಡ್ಬೋದು. ಸುಮ್ಮನೆ ಹಾಕಿದೆ ವಿಡಿಯೋಗಿಂತ ಮುಂಚೆ ಇವ್ರನ್ನೆಲ್ಲ ನೋಡೋ ಸೌಭಾಗ್ಯ ನಿಮಗೂ ಬರಲಿ ಅಂತ. ಇವತ್ತು ಚಾತುರ್ಮಾಸ್ಯದ ಶಾಖಾವ್ರತದ ದ್ವಾದಶಿ ಪಾರಣೆಗೆ ಏನೆಲ್ಲ ಮಾಡಿದೆ ಅಂತ ನೋಡ್ಕೊಂಬರೋಣ. ಆ್ಯಕ್ಚುಲಿ ಗಂಜಿನೂ ಮಾಡಿದ್ದೆ, ತಟ್ಟೆ ಇಡ್ಲಿ ಚಟ್ನಿ ಇದೆಲ್ಲ ಮಾಡಿದ್ದೆ. ಆ ಗಂಜಿ ನಾವಿವತ್ತು ಮಧ್ಯಾಹ್ನ ಬೇರೆ ಕಡೆ ಊಟಕ್ಕೆ ಹೋಗ್ಲಿಕ್ಕೆ ಇದ್ದ ಕಾರಣ ಗಂಜಿನ ಊಟ ಮಾಡಿರಲಿಲ್ಲ. ಫಸ್ಟ್ ಒಂದು ಮಾವಿನ ಹಣ್ಣು ಉಪ್ಪಿನಕಾಯಿ ಮಾಡೋಣ ಅಂತ ಕಟ್ ಮಾಡಿದೆ, ಅದು ಹಣ್ಣಾಗಿತ್ತು. ಕೊನೆಗೆ ಅದರದ್ದು ನಾನು ಮೆಣಸ್ಕಾಯಿ ಮಾಡಿದ್ದೀನಿ, ಅದನ್ನ ನೋಡ್ಬೋದು ನೀವಿಲ್ಲಿ. ಅದನ್ನು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ. ಆನಂತರ ಅದಕ್ಕೆ ಬೆಲ್ಲ ಉಪ್ಪು ಹಾಕ್ಕೊಂಡು, ನಾನು ಇದು ನಿನ್ನೆನೇ ರೆಡಿ ಮಾಡಿಟ್ಟಿರುವಂಥದ್ದು. ಬೆಳಗ್ಗೆ ಸ್ವಲ್ಪ ಹರಿಬರಿ ಆಗುತ್ತೆ, ಬೇಡ ಹೂ ಕೊಯ್ಯೋದು ರಂಗೋಲಿ ಹಾಕೋದೆಲ್ಲ ಇರುತ್ತಲ್ವ, ಅದ ಕಾರಣ ಸ್ವಲ್ಪ ನಾನು ಮುಂಚಿನ ಅವತ್ತು ಪ್ರಿಪರೇಷನ್ ಮಾಡಿ ಇಟ್ಕೊಂಡಿರ್ತೀನಿ. ನೋಡಿ ಅದನ್ನ ಕಟ್ ಮಾಡಿ ಬೇರೆ ಪಾತ್ರೆ ತೆಗೆದಿಟ್ಕೊಂಡಿದ್ದೀನಿ. ಮತ್ತೆರಡು ಮಾವಿನ ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪಿನಕಾಯಿ ಹಾಕಲಿಕ್ಕೆ ಅಂತ ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ನಿನ್ನೆ ಅಮ್ಮ ಬಂದಿದ್ದರು, ಮೊನ್ನೆ ಅಮ್ಮ ಬಂದಿದ್ದರು, ಅಪ್ಪ ತೀರ್ಕೊಂಡಂತ ಮನೆ ಚೇಂಜ್ ಮಾಡಲಿಕ್ಕೆ ಆಗಬೇಕಿದ್ರೆ ನಮ್ಮ ಮನೆಗೆ ಕರ್ಕೊಂಡ್ಬಂದಿದ್ದೆ. ನಿನ್ನೆ ಬಿಡಲಿಕ್ಕೆ ಹೋದ ಕಾರಣ ಸ್ವಲ್ಪ ಲೇಟ್ ಆಯಿತು, ಅದಕ್ಕೆ ಸಿಂಪಲಾಗಿ ಸ್ವಲ್ಪ ಅಡುಗೆ ಮಾಡಿದ್ದೀನಿ ನಾನು ಇವತ್ತು. ಮತ್ತು ಏನು ಗೊತ್ತಾ, ಮಧ್ಯಾಹ್ನ ಊಟಕ್ಕೆ ಹೋಗಲಿಕ್ಕೆ ಇದ್ದ ಕಾರಣ ನಮ್ಮ ಅಣ್ಣಂದು ತಿಥಿ ಇತ್ತು ಇವತ್ತು. ಅದಕ್ಕೆ ಹೋಗಲಿಕ್ಕೆ ಅದರಂದರೆ ದೂರದಿಂದ ಅಣ್ಣ ಬೀಳ್ತಾರೆ ಅವರು, ಆದ ಕಾರಣ ಅಲ್ಲಿ ತಿಥಿ ಊಟಕ್ಕೆ ಹೋಗೋದ ಕಾರಣ ನಾನು ಸ್ವಲ್ಪ ಕಡಿಮೆನೇ ಅಡುಗೆ ಮಾಡಿದ್ದೀನಿ. ನೋಡಿ ಮಾವಿನಕಾಯಿ ಕಟ್ ಮಾಡ್ಕೊಂಡಾಯಿತು. ಒಂದು 2-3 ಚಮಚೆ ಸಾಸಿವೆಯಷ್ಟು, ಅನ್ನೋದು ಒಂದು ಹಿಡಿ ಉಪ್ಪು ಹಾಕಿ, ಅನ್ನೋದು 3-4 ಚಮಚೆ ಉಪ್ಪು ಸಾಕಾಗುತ್ತೆ ಹಾಕಿ ನೋಡಿ ಅದನ್ನ ಮಿಕ್ಸಿ ಮಾಡ್ಕೊಳ್ಳಿ. ಫಸ್ಟ್ ಪುಡಿ ಮಾಡಿಕೊಂಡು ಆನಂತರ ಕುದಿಸಿ ಆರಿಸಿದ ನೀರನ್ನು ಹಾಕಿ ಅದನ್ನ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಬೇಕಂದರೆ ನೀವು ಪೆಪ್ಪರ್ ಹಾಕ್ಕೊಳ್ಬೋದು, ಕಾಳು ಮೆಣಸು. ನಾನು ಹಾಕ್ಕೊಂಡಿರಲಿಲ್ಲ, ಹೊಟ್ಟೆ ಉರಿ ಜಾಸ್ತಿ ಬರುತ್ತೆ. ಈಗ ಇಲ್ಲಿ ಸ್ವಲ್ಪ ಬಿಸಿಲು ಮಳೆ ಎಲ್ಲ ಇದೆ. ನಿನ್ನೆ ಚೆನ್ನಾಗಿ ಮಳೆ ಇತ್ತು, ಮೊನ್ನೆ ಎಲ್ಲ. ಇವತ್ತು ತುಂಬ ಚೆನ್ನಾಗಿ ಬಿಸಿಲಿತ್ತು. ಆವಾಗ ನಮಗೆ ಸ್ವಲ್ಪ ಈ ಪೆಪ್ಪರ್ ಜಾಸ್ತಿ ಅಂದರೆ ಹೊಟ್ಟೆ ಉರಿ ಬರುತ್ತೆ ಅಂತ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಘಟ್ಟದ ಮೇಲೆ ಆ ಕಡೆ ಹಾಸನ ಬೆಂಗಳೂರು ಕಡೆ ಎಲ್ಲ ಆದರೆ ನಮಗೇನು ಗೊತ್ತಾ, ಸ್ವಲ್ಪ ಈ ಪೆಪ್ಪರ್ ತಿಂದರೆ ಏನಾಗೋದಿಲ್ಲ. ಸೌತ್ಗೆ ಅಂದರೆ ಸ್ವಲ್ಪ ಹೊಟ್ಟೆ ಉರಿ ಬರುತ್ತೆ. ನೋಡಿ ಅದೊಂದು ಬಾಟ್ಲಿಗೆ ತುಂಬಿಸಿಟ್ಕೊಳ್ಳಿ. ಆನಂತರ ಈ ಹಣ್ಣಾದ ಮಾವಿನ ಕಾಯಿ ಇತ್ತು ನೋಡಿ, ಅದಕ್ಕೆ ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಅಂದರೆ ಇವತ್ತು ನಿನ್ನೆ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದು. ಇವತ್ತು ಅದನ್ನ ಬೇಯಿಸಿ ಮೆಣಸ್ಕಾಯಿ ಮಾಡಿದ್ದೀನಿ ನಾನು. ಆನಂತರ ಒಂದು ಕಡೆಯಿಂದ ಚಟ್ನಿಗೂ ರೆಡಿ ಮಾಡಿಟ್ಟಿದ್ದೀನಿ. ಮಾವಿನಕಾಯಿ ಪುಡಿ ಇದೆಲ್ಲ ಹಾಕಿ ತಟ್ಟೆ ಇಡ್ಲಿಗೆ ಉದ್ದಿನ ಬೇಳೆ ಮತ್ತು ಅವಲಕ್ಕಿ ಹಾಕಿ ನೆನೆಸಿಬಿಟ್ಟು ಅಕ್ಕಿ ತರಿ ಹಾಕಿಬಿಟ್ಟು ಮಾಡಿದ್ದೀನಿ. ಮೆಂತೆ ಹಾಕಲಿಕ್ಕೆ ಹೋಗಬೇಡಿ, ಸ್ವಲ್ಪ ಜಾಗ್ರತೆ. ಚಾತುರ್ಮಾಸ್ಯ ವ್ರತ ಎಲ್ಲ ಸ್ಟಾರ್ಟ್ ಮಾಡಬೇಕಿದ್ರೆ ನೋಡಿ. ಅದು ಮಾವಿನ ಹಣ್ಣನ್ನು ಬೇಯಕ್ಕಿಟ್ಟಿದ್ದೀನಿ, ಈ ಕಡೆಯಿಂದ ಗಂಜಿಗೆ ಬೇಯಕ್ಕಿಟ್ಟಿದ್ದೀನಿ ನೋಡ್ಬೋದು. ಆನಂತರ ಹುರಿದ ಎಳ್ಳು ಒಂದು 2 ಚಮಚೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ತೆಂಗಿನಕಾಯಿ ಜೊತೆ ನಾವು ರುಬ್ಕೊಳ್ಬೇಕು. ಇದಕ್ಕೆ ಮಾತ್ರ ಒಂದು 2 ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಮತ್ತು ಇನ್ನೇನು ಮಸಾಲೆ ಬೇಡ, ಇದಕ್ಕೆ ಜೀರಿಗೆ ಎಲ್ಲ ಹಾಕಲಿಕ್ಕೆ ಹೋಗಬೇಡಿ, ಇಷ್ಟೇ ಸಾಕು, ತುಂಬಾ ಚೆನ್ನಾಗಾಗುತ್ತೆ. ನೋಡಿ 2 ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ ಅಷ್ಟೇ. ತೆಂಗಿನಕಾಯಿ ಎಳ್ಳು ಕಾಳು ಮೆಣಸು ಇದನ್ನ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಚಾತುರ್ಮಾಸ್ಯ ನೋಡಿ. ಆಮೇಲೆ ಒಂದೆಲಗ ಚಟ್ನಿ ನೋಡಿ, ಕಾಳು ಮೆಣಸು, ಒಂದೆಲಗ, ಸ್ವಲ್ಪ ಆಮ್ಚೂರು ಪುಡಿ, ಉಪ್ಪು. ಚಾತುರ್ಮಾಸ್ಯದ ರೆಸಿಪಿಗಳು ಕಳೆದ ವರ್ಷದ ತುಂಬಾ ಇದೆ. ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟಿಗೆ ಹೋಗಿ ನೋಡಿದರೆ ಚಾತುರ್ಮಾಸ್ಯ ರೆಸಿಪಿಗಳು ಅಂತಲೇ ಇದೆ, ನೀವು ಅದನ್ನ ನೋಡ್ಬೋದು. ಗಂಜಿ ಆಗ್ತಾ ಬಂತು, ಅದನ್ನ ಸಣ್ಣ ಸ್ಟವ್ಗೆ ಶಿಫ್ಟ್ ಮಾಡಿ ಮೆಣಸ್ಕಾಯಿ ಬೇಯಿಟ್ಟಿದ್ದಕ್ಕೆ ಮಸಾಲೆ ಹಾಕೋಣ. ಈಗ ಚಂದ ಕುದೀಲಿ, ಅದು ಬೇಗ ಬೇಯುತ್ತೆ. ಮಾವಿನ ಹಣ್ಣು ಅಥವಾ ಕಾಯಿ ಏನು ತೊಂದರೆ ಇಲ್ಲ, ಒಂದು 2-3 ನಿಮಿಷದಲ್ಲಿ ಬೇಯುತ್ತೆ. ಅದಕ್ಕೆ ಮಸಾಲೆ ಹಾಕಿ ಕೊನೆಗೆ ಚಟ್ನಿ ಮಾಡಿದ ನಂತರ ಒಟ್ಟಿಗೆ ಒಗ್ಗರಣೆ ಕೊಟ್ಟಿದ್ದೀನಿ ನೋಡ್ಬೋದು ನೀವು. ನೋಡಿ ಈ ಚಟ್ನಿಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ, ಒಂದೆಲಗ, ಆಮ್ಚೂರು ಪುಡಿ ಅಥವಾ ಮಾವಿನಕಾಯಿ ಪುಡಿ, ಬೇಕಾದರೆ 2 ಕಾಳು ಮೆಣಸು, ಉಪ್ಪು ಇಷ್ಟು ಹಾಕಿದರೆ ಆಗೇ ಬಿಡ್ತು. ಒಂದೆಲಗ, ನಂತರ ಒಂದೆಲಗ ಚಾತುರ್ಮಾಸ್ಯ ವ್ರತಕ್ಕೆ ಬರುತ್ತೆ, ಈ ಶಾಖಾ ವ್ರತಕ್ಕೆ ನೋಡಿ. ಆಮೇಲೆ ವೀಳ್ಯದೆಲೆ ಇದೆಲ್ಲ ಬರುತ್ತೆ. ನಾನು ಎಲ್ಲನೂ ನೀಟಾಗಿ ಲಿಸ್ಟ್ ಮಾಡಿ ಕೊಟ್ಟಿದ್ದೀನಿ. ನನ್ನ
ಚಾನಲಿಗೆ ಒಂದು ಸಲ ಹೋಗಿ ನೋಡಿ, ನೀವು ತುಂಬಾ ರೆಸಿಪೀಸ್ ಇದೆ. ನಿಮಗೆ ಒಂದು 4-5 ವೀಡಿಯೋ ನೋಡಿದರೆ ನಿಮಗೆ ಬೇಕಾದಷ್ಟು ಐಡಿಯಾ ಬರುತ್ತೆ. ನಂದು ಸ್ವಲ್ಪ ಉದ್ದಿನ ಹಿಟ್ಟು ಹುಳಿ ಬಂದಿರಲಿಲ್ಲ, ಫುಲ್ಲು ಮಳೆ ಇದ್ದ ಕಾರಣ ಹುಳಿ ಬಂದಿರಲಿಲ್ಲ. ಅದಕ್ಕೆ ಸ್ವಲ್ಪ ಲೇಟ್ ಮಾಡಿದೆ ನಾನು. ತಟ್ಟೆ ಇಡ್ಲಿ ಆದ ಕಾರಣ ತುಂಬಾ ಚೆನ್ನಾಗಿ ಬರುತ್ತೆ. ಅಕ್ಕಿ ತರಿ ಹಾಕಿ ಮಾಡಿದ್ದೀನಿ ನಾನು. ನೋಡಿ, ಅದನ್ನು ಬೇಯಕ್ಕಿಟ್ಟು ಆನಂತರ ಒಂದು ಪಾಯಸ ಮಾಡೋಣ ಅಂತ ಸ್ವಲ್ಪ ಹೆಸರು ಬೇಳೆನ ಹುರಿದು ಬಿಟ್ಟು ಮಾಡಿದ್ದೀನಿ. ಫಸ್ಟು ಹೆಸರು ಬೇಳೆನ ಅದನ್ನ ನೀಟಾಗಿ 3 ಸಲ ತೊಳ್ಕೊಳ್ಳಿ. ತುಪ್ಪದಲ್ಲಿ 1-1.5 ನಿಮಿಷ ಹುರಿದ್ರೆ ಸಾಕು. ಒಂದೆಷ್ಟು ಏನು ಗೊತ್ತಾ, ಬಿಸಿ ಆದರೆ ಸಾಕು, ಜಾಸ್ತಿ ಹುರಿದ್ರೆ ಅದು ಚೆನ್ನಾಗಾಗೋದಿಲ್ಲ. ಸ್ವಲ್ಪ ಹುರಿದು ಮಾಡ್ಬೋದು ನಾವು ಅದನ್ನ. ಅದಕ್ಕೆ ನೀರು ಹಾಕಿ 1-2 ವಿಷಿಲ್ ಬಂದರೆ ಚೆನ್ನಾಗಿ ಅದು ಇದು ಆಗುತ್ತೆ. ಎಂಥದ್ದು, ಬೇಯಲಿಕ್ಕೂ ಬೇಯುತ್ತೆ ಅದು. ನೋಡಿ, ನೀರು ಹಾಕಿ ಬೇಯಕ್ಕೆ ಇಟ್ಟಿದ್ದೀನಿ, ಕಾಣ್ಬೋದು. ಆನಂತರ ಈ ಕಡೆಯಿಂದ ಅದಕ್ಕೆ ಬೇಕಾದ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ದಪ್ಪ ಬರಲಿಕ್ಕೋಸ್ಕರ 1 ಹಿಡಿ ತೆಳಿ ಅವಲಕ್ಕಿನ ಹಾಕ್ಕೊಂಡಿದ್ದೀನಿ, ಕಾಣ್ಬೋದು. ಅದನ್ನ ಹಾಲು ತೆಗೆದು ಹಾಕಿರಲಿಲ್ಲ, ನಾನು ಹಾಗೆಯೇ ಮಿಕ್ಸಿಗೆ ಹಾಕಿ ರುಬ್ಬಿ ಹಾಕ್ಕೊಂಡಿದ್ದೆ. ಸ್ವಲ್ಪ ದಪ್ಪ ಬರುತ್ತೆ ನಾವು ಅವಲಕ್ಕಿ ಹಾಕಿದ ಕಾರಣ. ಏನು ಗೊತ್ತಾ, ಎಲೆಗೆ ಹಾಕ್ಕೊಂಡು ತಿನ್ನಲಿಕ್ಕೆ ಆಗುವಾಗ ಸ್ವಲ್ಪ ದಪ್ಪ ಇದ್ದರೆ ಚೆಂದ ಆಗುತ್ತೆ, ಇಲ್ಲಂದರೆ ಓಡೋಗುತ್ತೆ ಅದು. ನೋಡಿ, ಹಾಗೆ ಬಿಟ್ಟು ಆಮೇಲೆ ಸ್ವಲ್ಪ ಅದಕ್ಕೆ ಬೆಲ್ಲನೂ ತೆಗೆದಿಟ್ಕೊಳ್ಳೋಣ ಅಂತ ನೋಡಿ. ಎಷ್ಟು ಬೇಕೋ ಅಷ್ಟು ಬೆಲ್ಲ, ಒಂದು ಅರ್ಧದಿಂದ 1 ಕಪ್ಪು ಇದಕ್ಕೆ ಹೆಸರು ಬೇಳೆಗೆ 1 ಕಪ್ ಅಷ್ಟು ಬೆಲ್ಲ. 1 ಕಪ್ಪು ಬೇಡ, 3/4 ಕಪ್ ಸಾಕು. 1/4 ಚಮಚೆಯಷ್ಟು ಉಪ್ಪು ಹಾಕ್ಕೊಳ್ಬೇಕು. ಅದು ಬೆಂದ ನಂತರ ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ಒಂದು ಕುದಿ ಬರೆಸಿ ಕೈ ಆಡಿಸ್ತಾ ಇರಿ, ಮೇನು ತಳ ಹಿಡಿಯುತ್ತೆ ಬೇಗ. ಆನಂತರ ಅದಕ್ಕೆ ಬೆಲ್ಲ ಹಾಕಿ ನೀಟಾಗಿ ಕುದಿಸಿ ಅದು ತಳೆ ಹಿಡಿಯೋದಂಗೆ ಹೀಗೆ ಮಗಚ್ತಾ ಇರಿ. 1 ಕುದಿ ಬಂತು ಅಂದಾಗ ನಾವು ತೆಂಗಿನಕಾಯಿ ರುಬ್ಬಿಟ್ಕೊಡೋದನ್ನ ಹಾಕಬೇಕು. ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಅಪ್ಪಿ ಕೂಡ ಹಾಕಲಿಕ್ಕೆ ಹೋಗಬೇಡಿ, ವ್ರತಕ್ಕೆ ಅದು ಬರೋದಿಲ್ಲ. ಕೈಯೆಲ್ಲ ಅಲ್ಲಿಗೆ ಓಡ್ತಾ ಇರುತ್ತೆ, ಜಾಗ್ರತೆ ಅಷ್ಟೇ. ಯಾಕಂದ್ರೆ ನನಗೂ ಹಾಗಾಗುತ್ತೆ, ನಿಮಗೆ ಮಾತ್ರ ಅಲ್ಲ. ಅದಕ್ಕೆ ನಾನು ಸ್ವಲ್ಪ ಅಲರ್ಟ್ ಮಾಡಿದ್ದೀನಿ ಅಷ್ಟೇ. 1 ಕುದಿ ಬಂದರೆ ಪಾಯಸ ಆಗಿಬಿಡುತ್ತೆ. ಬಟ್ ಈ ಥರ ಹೆಸರುಬೇಳೆ ಪಾಯಸ ಮಾಡಿದ್ರೂ ತುಂಬಾ ಚೆನ್ನಾಗಿ ಬರುತ್ತೆ. 1 ಕುದಿ ಬರಲಿ. ಇವತ್ತಿನ ವಿಡಿಯೋ ಕೊನೆಯಲ್ಲಿ ಕೃಷ್ಣ ಮಠದಲ್ಲಿ, ಆನಂತರ ಬೇರೆ ಬೇರೆ ಮಠಗಳಲ್ಲಿ ನಡೆದಂತಹ ಮಹಾ ಅಭಿಷೇಕ ಮತ್ತು ಮುದ್ರಾಧಾರಣೆ ಇದೆಲ್ಲ ವಿಡಿಯೋ ಹಾಕಿದ್ದೀನಿ. ಅಲ್ಲಿರುವ ಪಟ್ಟದ ದೇವರನ್ನು ನೋಡಲಿಕ್ಕೆ ಮರಿಬೇಡಿ, ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಎಂಡಲ್ಲಿ ಹಾಕ್ತಾ ಇದ್ದೀನಿ ನೋಡಿ. ಎಷ್ಟು ಬೇಕಷ್ಟು ನೀರು ಹಾಕಿ 1 ಕುದಿ ಬರಬೇಕಿದು. ಬೇಕಾದರೆ ಒಂದು ಚಮಚೆಯಷ್ಟು ತುಪ್ಪ ಹಾಕ್ಕೊಳ್ಳಿ. ಇಲ್ಲಿ ಈ ಟೈಮಲ್ಲಿ ನಾನು ಹಾಕಿದ್ದೀನಿ ಅನಿಸುತ್ತೆ. ಆನಂತರ ಚಟ್ನಿಗೆ ಮತ್ತು ಮೆಣಸ್ಕಾಯಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಉದ್ದಿನಬೇಳೆ, ಸಾಸಿವೆ, ನಾನು ಬೇಕಾದರೆ 1-2 ಕಾಳು ಪೆಪ್ಪರು, ಅದು ನಿಮ್ಮ ಇಷ್ಟ, ಹಾಕ್ಕೊಂಡು ಒಗ್ಗರಣೆ ಕೊಟ್ಬಿಡಿ. ಇಂಗು ಹಾಕಲಿಕ್ಕಿಲ್ಲ, ಕರಿಬೇವಿನ ಸೊಪ್ಪು ಹಾಕಲಿಕ್ಕಿಲ್ಲ, ಮೆಣಸು ಅಂದರೆ ಕೆಂಪು ಮೆಣಸು, ಹಸಿರು ಮೆಣಸು ಯಾವುದು ಬರಲ್ಲ. ನೋಡಿ ನಮ್ಮದು ರೆಡಿ ಆಯಿತು ಊಟ. ಚಟ್ನಿ, ಬೆಣ್ಣೆ, ಸ್ವಲ್ಪ ಉಪ್ಪಿನಕಾಯಿ, ಪಾಯಸ ಜೊತೆ. ನೋಡಿ ಹೇಗಾಯಿತು ಅಂತ ಹೇಳಿ ಇವತ್ತಿನ ಅಡಿಗೆ, ಆಯಿತಾ? ನೋಡಿ, ಸೋದೆ ಮಠದ್ದು ಪಟ್ಟದ ದೇವರುಗಳು. ಕೃಷ್ಣನ ಮೊನ್ನೆಯಿಂದ ಅಲಂಕಾರ ತುಂಬಾ ಚೆನ್ನಾಗಿತ್ತು, ಅದನ್ನು ನೋಡ್ಕೋತಾ ಬನ್ನಿ. ಇದು ಕಳೆದ ಶುಕ್ರವಾರದ ಅಲಂಕಾರ ಎಲ್ಲ ನೋಡ್ಕೋತಾ ಬನ್ನಿ. ಆನಂತರ ಸೋದೆ ಸ್ವಾಮಿಗಳು ಬೆಂಗಳೂರಲ್ಲಿ ಪ್ರವಚನ ಮಾಡಿದ್ರಂತೆ, ಅದರ ವಿಡಿಯೋನ ಸ್ವಲ್ಪ ನೋಡ್ಕೋತಾ, ವಿಡಿಯೋ ಅಲ್ಲ ಫೋಟೋಸ್ ಅಷ್ಟೇ, ಪೂಜೆಗಳದ್ದು. ಇದು ಭೂತರಾಜನ ಪೂಜೆ. ಆನಂತರ ಕೃಷ್ಣ ಮಠದ ಉದ್ವರ್ಚನೆ ಅಂದರೆ ಏನು ಅಂತ ಕೇಳ್ತಾ ಇದ್ರು. ಕೃಷ್ಣ ಮಠದ ಫುಲ್ ಕೃಷ್ಣನ ಅದಕ್ಕೆ ಒಂದು ಮುಸುಕು ಹಾಕ್ಲಿಕ್ಕೆ ಒಂದು ಬೆತ್ತದ ಬಟ್ಟೆ ಥರ ತರ್ತಾರೆ. ಮುಸುಕು ಹಾಕಿಬಿಟ್ಟು ನೀವು ಅಲ್ಲಿ ಕ್ಲೀನ್ ಮಾಡ್ತಾ ಇರೋದನ್ನು ನೋಡ್ಬೋದು. ಯಾರ್ಯಾರು ಸ್ವಾಮಿಗಳು ಊರಲ್ಲಿ ಇರ್ತಾರೆ ಅವರೆಲ್ಲ ನೋಡಿ ತಲೆಗೆ ಬಾಳೆ ಎಲ್ಲ ಟೋಪಿ ಹಾಕ್ಕೊಂಡು ಅದನ್ನ ಕ್ಲೀನ್ ಮಾಡ್ತಾ ಇರೋದನ್ನು ನೀವು ನೋಡ್ಬೋದು.
ತುಂಬ ದಿನದಿಂದ ಆರತಿ ಮಾಡಿದಾಗೆಲ್ಲ ಹೊಗೆ ಕೂತಿರುತ್ತೆ ನೋಡಿ, ಸ್ವಲ್ಪ ಕಪ್ಪಾಗಿರುತ್ತೆ. ಉರ್ಧ್ವರ್ಚನೆ ಆವತ್ತು ಕೃಷ್ಣನ ಅಲಂಕಾರ ನೋಡ್ಬೋದು ನೀವು, ಕೊಡಪಾನ ಪೊರಕೆ ಎಲ್ಲ ಹಿಡ್ಕೊಂಡು ಅದೇ ಥರ ಸ್ವಾಮಿಗಳು ಯಾವ ಥರ ಅಲಂಕಾರ ಮಾಡಿ ಅದೇ ಥರ ಅಲಂಕಾರ ಮಾಡಿದ್ರಲ್ಲಿ ಎಲ್ಲ ಅಲಂಕಾರ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾನು ಶಾರ್ಟ್ಸಲ್ಲಿ ಹಾಕಿದ್ರು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಇಂಟ್ರೆಸ್ಟ್ ನೋಡಿ, ಯಾರೋ ಶಾರ್ಟ್ಸಲ್ಲಿ ಕಮೆಂಟ್ಸಲ್ಲಿ ಹಾಕಿದ್ರು, ಅದಕ್ಕೆ ನಾನು ಇಷ್ಟು ಡೀಟೇಲಾಗಿ ತೋರಿಸಿದ್ದು. ಇದು ಕಾಣಿಯೂರು ಮಠದ ಉದ್ವರ್ಚನೆ. ಅಲ್ಲಿ ಮಠದಲ್ಲಿ ಪ್ರತಿದಿನ ಮಹಾಭಿಷೇಕ ಮಾಡಿ ಅವಭೃತ ಸ್ನಾನ ಕೂಡ ಮಾಡ್ತಾರೆ, ನೀವು ಅಲ್ಲಿ ನೋಡ್ಬೋದು. ಹಾಲು ಮೊಸರು, ಆನಂತರ ತುಪ್ಪ, ಜೇನುತುಪ್ಪ, ಇದ್ರ ಜೊತೆ ಆನಂತರ ಇದು ಬಾಳೆಹಣ್ಣು ಜೊತೆ ಪಂಚಾಮೃತ ಅಭಿಷೇಕನೂ ನೀವು ನೋಡ್ಬೋದು. ಅದಕ್ಕೆ ಸಂಬಂಧಪಟ್ಟ ಹೋಮಗಳನ್ನೆಲ್ಲ ಮಾಡ್ತಾರೆ ಅನಿಸುತ್ತೆ, ನನಗೆ ಅಷ್ಟು ಗೊತ್ತಿಲ್ಲ. ನೋಡಿ, ಇಲ್ಲಿ ಅಭಿಷೇಕ ಮಾಡೋದನ್ನು ನೀವು ಇಲ್ಲಿ ಕಾಣ್ಬೋದು, ಆರತಿ ಅಭಿಷೇಕ ಅಂತ. ಇದು ಕೃಷ್ಣನ ಮೊನ್ನೆಯ ಅಲಂಕಾರ ನೋಡ್ಬೋದು, ಬೊಂಡಾಭಿಷೇಕದ ಅವತ್ತು. ಇದು ಪಲಿಮಾರ್ ಮಠದ್ದು, ಅಲ್ಲಿ ರಾಮದೇವರನ್ನು ನೀವು ನೋಡ್ಬೋದು. ಇದು ನೋಡಿ, ಎಲ್ಲ ಮಠಗಳಲ್ಲಿ ಒಂದು ಏನು ಗೊತ್ತಾ ಕಾಮನ್, ವೇದವ್ಯಾಸ ದೇವರು, ಆನಂತರ ನರಸಿಂಹಮೂರ್ತಿ, ಹಯಗ್ರೀವ ಮೂರ್ತಿ ಎಲ್ಲ ಮಠಗಳಲ್ಲಿ ಇರುತ್ತೆ. ಇದು ನೋಡಿ, ನಮ್ಮ ಪುತ್ತಿಗೆ ಶ್ರೀಗಳು ಹಿರಿಯರ್ಕದ ಮೂಲ ಮಠದಲ್ಲಿ ನಡೆಸಿರುವಂಥ ಉದ್ವರ್ಚನೆ. ಆನಂತರ ಅಲ್ಲಿ ನಮ್ಮ ಪುತ್ತಿಗೆ ಕಿರಿಯ ಶ್ರೀಗಳ ಜನ್ಮ ನಕ್ಷತ್ರ ಅಂದರೆ ಹುಟ್ಟದ ಹಬ್ಬ ಕೂಡ ಬಂದಿತ್ತು, ಅದನ್ನು ಆಚರಣೆ ಮಾಡಿದ್ದು ನೀವು ಇಲ್ಲಿ ಕಾಣಬಹುದು. ಆನಂತರ ಅವಭೃತ ಸ್ನಾನ ನದಿ ತೀರದಲ್ಲಿ, ಅದು ಆ್ಯಕ್ಚುಲಿ ಸ್ವರ್ಣ ನದಿ ತೀರದಲ್ಲಿ ಬರುತ್ತೆ. ಹಿರಿಯಡ್ಕ ಮತ್ತು ಶಿರೂರು ಮಠ, ಪುತ್ತಿಗೆ ಮತ್ತು ಶಿರೂರು ಮಠ, ಅಲ್ಲಿ ಅಭಿಷೇಕ ಎಲ್ಲ ಮಾಡೋದನ್ನು ನೀವು ನೋಡ್ತಾ ಬನ್ನಿ. ಆನಂತರ ಈಗ ಕೃಷ್ಣನಿಗೆ ಅಭಿಷೇಕ ಮಾಡೋದನ್ನು ನೋಡೋಣ. ನೋಡಿ, ಕೃಷ್ಣನ ಉತ್ಸವ ಮೂರ್ತಿಗಳನ್ನು ತೊಳೆದು ಕ್ಲೀನ್ ಮಾಡ್ತಾ ಇರುವಂಥದ್ದು. ಯಾಕಂದರೆ ಸ್ವಾಮೀಜಿಗಳು ಮಾತ್ರ ಇದನ್ನ ಮಾಡ್ತಾರೆ, ಬಾಕಿಯವರಿಗೆಲ್ಲ ಮುಟ್ಲಿಕ್ಕೆ ಬಿಡೋದಿಲ್ಲ. ನೋಡಿ, ಇಲ್ಲಿ ಹಾಲು ಮೊಸರು, ಆನಂತರ ಜೇನುತುಪ್ಪ, ತುಪ್ಪ, ಎಳನೀರು ತುಂಬ ಅಭಿಷೇಕ ಇರುತ್ತೆ. 1000 ಮೇಲೆ ಎಳ್ನೀರು ಬಂದಿರುತ್ತೆ, ಅಲ್ಲಿ ಅಭಿಷೇಕ ಮಾಡ್ತಾರೆ. ಅದಕ್ಕೆ ನೋಡಿ, ನಿನ್ನೆ ಮೊನ್ನೆ ಚೆಂದ ಮಳೆ ಇತ್ತು ಉಡುಪಿಯಲ್ಲಿ, ಈಗ ಪುನಃ ಸ್ಟಾರ್ಟ್ ಆಯಿತು. ಆದರೆ ಈ ಸಲ ವರ್ಷದಷ್ಟು ಮಳೆ ಇಲ್ಲ ಅಂತ ಹೇಳ್ಬೋದು. ಎಷ್ಟು ಎಳ್ನೀರಿದೆ ಅಂತ ನೋಡ್ಬೋದು. ಪ್ರತಿಯೊಬ್ಬರು ಸ್ವಾಮೀಜಿಗಳು ಅಭಿಷೇಕಕ್ಕೆ ಬರ್ತಾರೆ. ಅಲ್ಲಿ ಒಬ್ಬೊಬ್ಬರು ಒಂದಿಷ್ಟು ಬೊಂಡ ಅಂತ ಅಭಿಷೇಕ ಮಾಡಿಬಿಟ್ಟು ಹೋಗ್ತಾರೆ. ನೋಡಿ, ಇದು ಪಲಿಮಾರ್ ಶ್ರೀಗಳದ್ದು ವಾರ್ಷಿಕ ಅಭಿಷೇಕ. ನಮ್ಮ ಶ್ರೀಗಳು ಸೋದೆಯಲ್ಲೇ ಸಾಧಾರಣ ಮಾಡ್ತಾರೆ, ಅದು ಇನ್ನೂ ಆಗಬೇಕಷ್ಟೇ. ಸಾಧಾರಣ ಚಾತುರ್ಮಾಸ್ಯ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಆಗುತ್ತೆ. ಅಲ್ಲಿ ರಾಮದೇವರ ಮೂರ್ತಿನೂ ನೋಡ್ಬೋದು, ವೇದವ್ಯಾಸರು ಮತ್ತು ರಾಮದೇವರ ಮೂರ್ತಿಗಳನ್ನು, ಪಟ್ಟದ ದೇವರುಗಳನ್ನು ಎಲ್ಲ ತಂದು ಇಲ್ಲಿ ಅಭಿಷೇಕ ಮಾಡ್ತಾರೆ, ನೋಡ್ಬೋದು. ಇದು ನಮ್ಮ ಪಾಚಕದಲ್ಲಿ ಕಾಣಿಯೂರು ಶ್ರೀಗಳು ಮಾಡಿದಂತಹ, ಅಲ್ಲಿ ಮಧ್ವಾಚಾರ್ಯರು ಹುಟ್ಟಿದ ಜಾಗದಲ್ಲಿ ಇರುವಂತಹ ಅನಂತಾಸನ ದೇವರು ನೋಡ್ಬೋದು ನೀವಲ್ಲಿ. ಶಿರೂರು ಶ್ರೀಗಳ ಮುದ್ರಾಧಾರಣೆ ನೋಡ್ಬೋದು. ಇಲ್ಲಿ ಬಂದವರಿಗೆಲ್ಲ ತುಂಬ ಜನ ಬರ್ತಾರೆ, 1000ಗಟ್ಟಲೆ ಜನ ಬರ್ತಾರೆ. ಈ ಜಾತಿ ಆ ಜಾತಿ ಅಂತ ಇರೋದಿಲ್ಲ, ಮಡಿಯಾಗಿ ಹೊಸ ಬಟ್ಟೆ ಅಂದರೆ ಒಗೆದ ಹಾಕಿದ ಬಟ್ಟೆನ ಉಟ್ಕೊಂಡು ಬರಬೇಕು ಅಂತ ಒಂದು ಕ್ರಮ. ತಲೆ ಸ್ನಾನ ಮಾಡಬೇಕಾಗತ್ತೆ. ಏಕಾದಶಿ ಉಪವಾಸ ಮಾಡಿದರೆ ಭಾರಿ ಒಳ್ಳೆಯದು. ನೋಡ್ಬೋದು, ಎಲ್ರಿಗೂ ಹಾಕ್ತಾ ಇರ್ತಾರೆ, ಮಕ್ಕಳು ಅಳ್ತಾ ಇರ್ತಾರೆ. ನಾನು ಕಾಣಿಯೂರು ಮಠದಲ್ಲಿ ಮಾಡಿಸ್ಕೊಂಡೆ. ಆ್ಯಕ್ಚುಲಿ ಅಮ್ಮನಿಗೂ ಅಲ್ಲೇ ಮಾಡ್ತಾರೆ. ಆ ಥರ ಅಮ್ಮನನ್ನು ಬಿಡಲಿಕ್ಕೆ ಊರಿಗೆ ಹೋಗಬೇಕಾಯಿತು. ನೋಡಿ, ನಿಮಗೆ ಈ ಥರ ವಿಡಿಯೋ ಇಷ್ಟ ಆದರೆ ಕಮೆಂಟ್ಸಲ್ಲಿ ಹೇಳಿ ಆಯಿತಾ. ಕೃಷ್ಣ ನಿನ್ನೆ ಅಲಂಕಾರ, ಅದೇ ಕೇತಕಿ ಮಾಲೆನ ಇವತ್ತು ಮುಖ್ಯ ಪ್ರಾಣದೇವರು ಹಾಕೊಂಡಿದ್ರೆ ಅದನ್ನು ನೋಡ್ಬೋದು. ಪುತ್ತಿಗೆ ಕಿರಿಯ ಶ್ರೀಗಳ ಜನ್ಮ ನಕ್ಷತ್ರದ ಆಚರಣೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಈ ಥರ ಫೋಟೋಸ್ ಬೇಕಾದರೆ ಹೇಳಿ, ನಾನು ವಿಡಿಯೋ ಮಧ್ಯೆ ಇದನ್ನೆಲ್ಲ ಹಾಕ್ತಾ ಇರ್ತೀನಿ. ಜನ್ಮ ನಕ್ಷತ್ರದ ಸೆಲೆಬ್ರೇಷನ್ ಕಾಣ್ತಾ ಇರ್ಬೋದು ನೀವಲ್ಲಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಹೇಳಿ ನನಗೆ, ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ. ನನಗೆ ಸಾಧ್ಯವಾದಷ್ಟು ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಸಲ ಮಿಸ್ ಆಗ್ಬೋದು, ಸ್ವಲ್ಪ ಒತ್ತಡ ಜಾಸ್ತಿ ಇದೆ ಮನೆಯಲ್ಲಿ, ಆದ ಕಾರಣ. ನೋಡಿ, ಅದನ್ನ ಹೇಗೆ ಕಾಯಿಸ್ತಾರೆ ಮುದ್ರೆಗಳನ್ನು ಹೋಮದ ಕುಂಡದಲ್ಲಿ ಅಂತೂ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.